ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಜೇಶ್ವರದ ವರ್ಕಾಡಿ ಕಜೆ ಪ್ರದೇಶದಲ್ಲಿ ಭೂಮಿ ಕುಸಿದು ಅಪಾಯದ ಸ್ಥಿತಿ ಉಂಟಾಗಿದ್ದು, ಸುತ್ತಮುತ್ತಲಿನ ನಿವಾಸಿಗಳನ್ನು ತಾತ್ಕಾಲಿಕವಾಗಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಈ ಘಟನೆಯು ಗುರುವಾರ ರಾತ್ರಿ ಸಂಭವಿಸಿದೆ. ಭೂಕುಸಿತದ ಪರಿಣಾಮವಾಗಿ ಸುಮಾರು 10 ಮೀಟರ್ ಆಳದ 2 ದೊಡ್ಡ ಗುಂಡಿಗಳು ಸೃಷ್ಟಿಯಾಗಿದೆ. ಈ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಭೂಮಿ ಕುಸಿದಿದ್ದು, ಆ ಭಾಗದ ನೆಲವು ಬಿರುಕು ಬಿಟ್ಟಿದೆ. ಈ ಕಾರಣದಿಂದಾಗಿ ಸ್ಥಳೀಯ ನಿವಾಸಿಗಳಾದ ಅವ್ವಮ್ಮ, ಅಸಿಯಮ್ಮ, ಅಹಮದ್ ಕುಂಞಿ ಮುಂತಾದವರನ್ನು ಊರವರ ಸಹಾಯದಿಂದ ಮೊದಲೇ ಸ್ಥಳಾಂತರಿಸಲಾಗಿದೆ. ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ. ಸ್ಥಳೀಯರು ಈ ಅಪಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಮಾಹಿತಿ ನೀಡಿದ್ದು, ಅವರ ಪ್ರತಿಕ್ರಿಯೆಯಿಂದ ಸ್ಥಳಕ್ಕೆ ಅಧಿಕಾರಿಗಳು ತಕ್ಷಣವೇ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿರುವ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಹೆಚ್ಚಿನ ಭೂಕುಸಿತ ಸಂಭವಿಸುವ ಸಾಧ್ಯತೆಯನ್ನು ಮುಂಚಿತವಾಗಿ ನೋಡಿಕೊಂಡು ಸುರಕ್ಷತಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಸ್ಥಳೀಯ ಆಡಳಿತ ಈ ಪ್ರದೇಶವನ್ನು ಅಪಾಯಕರ ಪ್ರದೇಶವೆಂದು ಘೋಷಿಸಬೇಕಾಗಿದೆ. ನೈಸರ್ಗಿಕ ವಿಪತ್ತು ನಿರ್ವಹಣಾ ತಂಡ ಸ್ಥಳಕ್ಕೆ ಆಗಮಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. 2021ರಿಂದ ಇಲ್ಲಿ ಭೂಕುಸಿತ ಸಂಭವಿಸುತ್ತಿದ್ದು, ಭೂಮಿ ಕುಸಿತದ ನಿಖರ ಕಾರಣಗಳನ್ನು ತಿಳಿಯಲು ಭೂಗರ್ಭ ತಜ್ಞರು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ഇത് മഞ്ചേശ്വരം ഓർക്കാടി പഞ്ചായത്തിലെ പാത്തൂർ വില്ലേജിലെ കജ എന്ന സ്ഥലമാണ്. അപ്പോൾ നമ്മൾ ഓർക്കാടി പഞ്ചായത്ത് 7ാം വാർഡിൽ ഉൾപ്പെടുന്ന ഈ പ്രദേശമാണ് ഈ ഭാഗം. കഴിഞ്ഞ വർഷമാണ് ഇവിടെ ഭൂമിയിൽ ചെറിയ വിള്ളൽ ഉണ്ടായത്. ആ സമയത്ത് തന്നെ ബന്ധപ്പെട്ട അധികൃതർക്ക് ഈ വിവരം അറിയിക്കുകയും വില്ലേജ് ഓഫീസർ മുതൽ ജില്ലാ കളക്ടർ വരെയുള്ള എല്ലാ ഉദ്യോഗസ്ഥന്മാർ, അതുപോലെ തന്നെ നമ്മുടെ ബഹുമാനപ്പെട്ട MLA അടക്കമുള്ള ജനപ്രതിനിധികളും ഈ സ്ഥലത്തേക്ക് എത്തിയിരിക്കുകയാണ്. അപ്പോൾ അന്ന് റിപ്പോർട്ടും കാര്യങ്ങളൊക്കെ ഗവൺമെന്റിലേക്ക് സമർപ്പിച്ചിട്ടുണ്ട്. 3 കുടുംബത്തെ ഈ പ്രദേശത്ത് നിന്ന് മാറ്റി താമസിപ്പിച്ചിട്ടുണ്ട്. അപ്പോൾ ഇപ്പോൾ ഈ കഴിഞ്ഞ 1-2 ദിവസത്തിനിടയിൽ വീണ്ടും ഭീമമായ വിള്ളലാണ്. ആ താഴെ ഭാഗത്തേക്ക് പോകുന്ന റോഡ് ഏകദേശം 4 അടിയോളം ഇറങ്ങിയിട്ടുണ്ട്. അത് മാത്രമല്ല, താഴെ ഭാഗത്ത് ഒരു വീട് കഴിഞ്ഞ വർഷം തന്നെ മുഴുവനായും പോയി, ഒരു വീട് ഉപേക്ഷിച്ചിട്ടുണ്ട്. ഇപ്പുറത്തെ ഭാഗത്ത് ഒരു വീട് ഇപ്പോൾ തന്നെ അവർ കഴിഞ്ഞ മാസമാണ് ഒന്നും കൂടി അവിടെ വന്ന് ഇരുന്നത്. അവർ എണിക്കേണ്ട അവസ്ഥയിലാണ്. ഇത് കൂടാണ്ട് മേൽഭാഗത്തും താഴെ ഭാഗത്തും പല വീടുകളും താമസമുണ്ട്. പിന്നെ ഇതിന്റെ താഴെ ഭാഗത്ത് ഒലിച്ചു പോകുന്ന ഒരു തോടാണ് ഉള്ളത്. അവിടെ ആ തോടിന്റെ 2 ഭാഗത്തും കൃഷി സ്ഥലമാണ്. അപ്പൊ അതിലൊക്കെ ഈ കുന്ന് ഇറങ്ങി നിന്നാൽ തോടുകൾ ഗതിമാറി പോകുന്ന ഒരു അവസ്ഥയാണുള്ളത്. ഇവരുടെയൊക്കെ ഇവരെ കൃഷിയൊക്കെ അവരെ ഉപേക്ഷിച്ചിരിക്കുകയാണ്. തെങ്ങ് കൃഷി, അതുപോലെ തന്നെ കവുങ്ങ് കൃഷി, വാഴ, അതുപോലെ തന്നെ അവര് വലിയൊരു ഷെഡുകളൊക്കെ നിർമ്മിച്ച് കന്നുകാലി വളർത്തുന്ന ഒരു ಫ್ಯಾಮಿಲಿ കൂടിಯಾയിരുന്നു. ಪ್ರದೇಶದ ಜನತೆಗೆ ತಾತ್ಕಾಲಿಕವಾಗಿ ಆ ಭಾಗದಿಂದ ದೂರವಿರಲು ಹಾಗೂ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಲು ಸೂಚಿಸಲಾಗಿದೆ. ರೆಹಮಾನುದ್ಯಾವರ, V4 ನ್ಯೂಸ್, ಮಂಜೇಶ್ವರ. ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಲವಾರು ತಲೆಮಾರಿನಿಂದಲೂ ವಾಸ ಮಾಡಿಕೊಂಡಿದ್ದ ಭೂಮಿಯನ್ನು ನಕಲಿ ದಾಖಲೆ ಮಾಡಿಕೊಂಡು ಭೂಮಿ ಹೊಂದಿದವರೇ ಪಡೆಯುತ್ತಿದ್ದು, ಅದನ್ನು ಸ್ಥಳ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಹಿಡುವಳಿದಾರರಿಗೆ ಮಂಜೂರು ಮಾಡುವಂತೆ ಒತ್ತಾಯಿಸಿ ಬ್ರಹ್ಮಾವರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು. ಈ ಸಂದರ್ಭ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕ ಶ್ಯಾಮರಾಜ್ ಬಿರ್ತಿ ಮಾತನಾಡಿದರು. ಉಡುಪಿ ಜಿಲ್ಲೆಯಾದ್ಯಂತ ಇರುವ DC ಮನ್ನಾ ಭೂಮಿಯನ್ನು ಭೂರಹಿತ ದಲಿತರಿಗೆ ನೀಡಬೇಕು. ಅಕ್ರಮ ಸಕ್ರಮ ಸಮಿತಿಗಳು ಕರ್ನಾಟಕ ಭೂ ಮಂಜೂರಾತಿ ಅಧಿನಿಯಮದಂತೆ ಲಭ್ಯ ಭೂಮಿಯಲ್ಲಿ 50% ದಲಿತ ಸಮುದಾಯಕ್ಕೆ ನೀಡಬೇಕು ಎಂದು ಹೇಳಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯ ಸುತ್ತೋಲೆಯಂತೆ ಉಡುಪಿ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹಾಗೆಯೇ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು 11 ಗಂಟೆಗೆ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಸರ್ಕಾರಿ ಜಮೀನಲ್ಲಿ ಕೂತು 20-30 ವರ್ಷಗಳಾದರೂ ಸಹ ಇದುವರೆಗೂ ಹಕ್ಕುಪತ್ರವನ್ನ ಈ ಜಿಲ್ಲಾಡಳಿತ ನಮಗೆ ಕೊಡಲಿಲ್ಲ. ಒಂದೇ ಸರ್ವೆ ನಂಬರಲ್ಲಿ ಮೇಲ್ಜಾತಿಯವರು ಕೂತವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೇ ಸರ್ವೆ ನಂಬರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂತು ಅರ್ಜಿ ಕೊಟ್ಟಾಗ ಅದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ನಮ್ಮವರಿಗೂ ಹಕ್ಕುಪತ್ರ ಕೊಡಬೇಕು ಅಂತ ಆಗ್ರಹಿಸಿ ಇಂದು ನಾವು ಈ
ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಾವರ ತಾಲೂಕಿನಲ್ಲಿ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ರವರು ಶಿಕ್ಷಣ ನಮಗೆ ಸಂಪತ್ತು ಅಂತ ಹೇಳಿದ್ದಾರೆ. ಹಾಗೇನೆ ಭೂಮಿಯು ಸಹ ಶಿಕ್ಷಣವು ನಮಗೆ ಜ್ಞಾನದ ಸಂಪತ್ತನ್ನು ಕೊಟ್ಟರೆ, ಈ ಭೂಮಿಯು ನಮಗೆ ಆರ್ಥಿಕ ಸಂಪತ್ತನ್ನು ಕೊಡುತ್ತೆ, ಆಸ್ತಿಯನ್ನು ಕೊಡುತ್ತೆ. ಹಾಗೆ ನಾವು ಒಂದು ಸಬಲರಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಈ ಭೂಮಿ ನಮಗೆ ಅತಿ ಅಗತ್ಯವಾಗಿದೆ. ಅದಕ್ಕೋಸ್ಕರ ಇಂದು ನಾವು ಚಳವಳಿ ನಡೆಸ್ತಿದ್ದೀವಿ. ಉಡುಪಿ ಜಿಲ್ಲೆಯಾದ್ಯಂತ ಡಿಪ್ರೆಸ್ಡ್ ಕ್ಲಾಸ್ ರಿಸರ್ವ್ ಲ್ಯಾಂಡ್ ನಮಗೋಸ್ಕರ ಕಾದಿರಿಸಿದ ಡಿಸಿ ಮನ್ನಾ ಭೂಮಿಯನ್ನ ಎಲ್ಲಾ ಮೇಲ್ಜಾತಿಯವರು ಆಕ್ರಮಣ ಮಾಡಿಕೊಂಡಿದ್ದಾರೆ. ಅವರಿಗೆ ಅದಕ್ಕೆ ಹಕ್ಕುಪತ್ರವನ್ನ ಮತ್ತೆ ಆರ್ಟಿಸಿಯನ್ನ ಈ ಜಿಲ್ಲಾಡಳಿತ ಕೊಟ್ಟಿದೆ. ಅದೇ ಡಿಸಿ ಭೂಮಿಯಲ್ಲಿ ಕೂತ ನಮ್ಮವರಿಗೆ ಇದುವರೆಗೂ ಹಕ್ಕುಪತ್ರವನ್ನು ಕೊಡಲಿಲ್ಲ. ಹಾಗೆ ಎಲ್ಲೆಲ್ಲಿ ಡಿಸಿ ಮನ್ನಾ ಭೂಮಿಯೆಲ್ಲ ಅತಿಕ್ರಮಣ ಆಗಿದೆ, ಅದನ್ನೆಲ್ಲ ತೆರವುಗೊಳಿಸಿ ವಶಪಡಿಸಿಕೊಂಡು ಅದನ್ನು ಭೂರಹಿತ ದಲಿತರಿಗೆ ಹಂಚಿಕೆ ಮಾಡಬೇಕು. ಎಲ್ಲರಿಗೂ ವಸತಿ ಮತ್ತು ತಾವು ಕೂತ್ಕೊಂಡಂತ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಅವಕಾಶ ಆಗುವಂತ ಭೂಮಿಯನ್ನ ನಮಗೆಲ್ಲ ಕೊಡಬೇಕು ಅಂತ ಹೇಳ್ತಾ ಆಗ್ರಹ ಮಾಡ್ತಾ ನಾವಿಂದು ಕರ್ನಾಟಕ ದಲಿತ ಸಂಘ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ವತಿಯಿಂದ ಇಂದಿಲ್ಲಿಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಮುಗಿದ ತಕ್ಷಣ ತಹಸೀಲ್ದಾರರಿಗೆ ಮನವಿ ಕೊಡಲಿಕ್ಕಿದ್ದೇವೆ. ರಾಜ್ಯಾದ್ಯಂತ ತಹಸೀಲ್ದಾರರಿಗೆ ಮನವಿಯನ್ನು ಕೊಡುವ ಕಾರ್ಯಕ್ರಮ ಇದಾಗಿದೆ. ಸಮಿತಿಯ ನಾನಾ ಮುಖಂಡರಾದ ಶ್ಯಾಮ್ ಸುಂದರ್ ತೆಕ್ಕಟ್ಟೆ, ಶ್ರೀನಿವಾಸ್ ವಡ್ಡರ್ಸೆ, ಮಂಜುನಾಥ್ ಬಾಳ್ಕುದ್ರು, ಕುಸುಮ ಹಂಗಾರಕಟ್ಟೆ, ಎಸ್ ನಾರಾಯಣ್, ಹರಿಶ್ಚಂದ್ರ ಬಿರ್ತಿ, ಶಾಂತರಾಜ್ ಆರೂರು ಮತ್ತು ತಾಲೂಕಿನ ನಾನಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿದ್ದರು. ಬಳಿಕ ಬ್ರಹ್ಮಾವರ ತಾಲೂಕು ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆಯವರಿಗೆ ಮನವಿ ನೀಡಲಾಯಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ದಕ್ಷಿಣ ಕನ್ನಡ ಜಿಲ್ಲೆ ಇದರ 25ನೇ ಜಿಲ್ಲಾ ಸಮ್ಮೇಳನ ಜುಲೈ 20ರಿಂದ 22ರವರೆಗೆ ವಿಟ್ಲದಲ್ಲಿ ನಡೆಯಲಿದೆ ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್ ಅವರು ತಿಳಿಸಿದರು. ವಿಟ್ಲದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಭಾರತ ಕಮ್ಯುನಿಸ್ಟ್ ಪಕ್ಷ ಭಾರತದ ಮೊಟ್ಟ ಮೊದಲ ಕಮ್ಯುನಿಸ್ಟ್ ಪಕ್ಷವಾಗಿದೆ. 1925ರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದ ಮಹಾ ಅಧಿವೇಶನದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಉದಯವಾಗಿದೆ. ಪಕ್ಷ ಕಾರ್ಮಿಕರ, ರೈತರ, ಹಿಂದುಳಿದವರ ಹಾಗೂ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಾ ಬಂದಿದೆ. 2025ರ ಡಿಸೆಂಬರ್ 26ಕ್ಕೆ 100 ವರ್ಷ ಪೂರೈಸುತ್ತಿರುವ ಸಿಪಿಐ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ವರ್ಷವಿಡೀ ಆಚರಿಸುತ್ತಿದೆ ಎಂದು ಹೇಳಿದರು. ಅಥವಾ ಬಿಡಿ ಕಾರ್ಮಿಕರ ಒಂದು ಕನಿಷ್ಠ ಸವಲತ್ತುಗಳಿಗಾಗಿರಬಹುದು, ಅಂಚು, ಗೇರು ಇತ್ಯಾದಿ ದೊಡ್ಡ ದೊಡ್ಡ ಸಾವಿರಾರು ಜನ ಕಾರ್ಮಿಕರು ದುಡಿಯುವಂತ ಒಂದು ಕೈಗಾರಿಕೆಯಲ್ಲಿ ಆ ಕಾರ್ಮಿಕರಿಗೆ ಒಂದು ಕನಿಷ್ಠ ಸವಲತ್ತುಗಳನ್ನು ಒದಗಿಸಿಕೊಟ್ಟಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಬಹುಶಃ ಅದರದೇ ಆದಂತ ಒಂದು ಅದರ ಆದರ್ಶವನ್ನ ಹೊಂದಿಕೊಂಡು ಇಡೀ ದೇಶದಲ್ಲಿ ಕಾರ್ಯಾಚರಿಸುವಂತ ಎಐಟಿಯುಸಿ ಸಂಘಟನೆಯ ಮುಖಾಂತರ ಇವತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ರಂಗದ ಕಾರ್ಮಿಕರನ್ನ ಒಗ್ಗೂಡಿಸಿ ಅವರ ಸವಲತ್ತಿಗಾಗಿ ಹೋರಾಟ ಮಾಡಿರುವಂತದ್ದು ಚರಿತ್ರೆ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಒಂದು ಪಕ್ಷ ಒಂದೇ ಇದ್ದಾಗ ಕೆಲವೊಂದು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಅಂದರೆ ಬಂಟ್ವಾಳದ ಒಂದು ಬಡ್ಡಕಟ್ಟೆ ಅನ್ನುವಂಥ ಜಾಗದಲ್ಲಿ ಈ ಭೂಸುಧಾರಣೆ ಶಾಸನ ಏನು ಕರ್ನಾಟಕ ರಾಜ್ಯದಲ್ಲಿ ಬಂದಿತ್ತು ಅದಕ್ಕೆ ಪೂರಕವಾದಂಥ ಒಂದು ಹೋರಾಟವನ್ನ ಬಂಟ್ವಾಳದಲ್ಲಿ ಆ ಸಂದರ್ಭದಲ್ಲಿ ಅದನ್ನ ದೊಡ್ಡ ಒಂದು ರೈತರ ಸಮ್ಮೇಳನದ ಮುಖಾಂತರ ಮಾಡಿ ಅಂದಿನ ಕಂದಾಯ ಮಂತ್ರಿ ಆ ಸಮ್ಮೇಳನಕ್ಕೆ ಅತಿಥಿಯಾಗಿ ಬಂದಿದ್ರು. ಆ ಸಮ್ಮೇಳನದಲ್ಲಿ ಅವರು ಭರವಸೆ ಕೊಟ್ಟ ಮುಖಾಂತರ ಆಗಿನ ದೇವರಾಜ ಅರಸು ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷ ಬಿಎಂ ಹಸೈನಾರ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿಎಸ್ ಬೆರಿಂಚಾ, ತಾಲೂಕು ಕಾರ್ಯದರ್ಶಿ ಸುರೇಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ರಾಮು ಮುಗೇರ ಉಪಸ್ಥಿತರಿದ್ದರು. ಮೊಹಮ್ಮದ್ ಆಲಿ, V4 ನ್ಯೂಸ್, ವಿಟ್ಲ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಬಲ್ನಾಡು ಗ್ರಾಮದ ಕೊಂಕೆ ಅಜಕಲ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 6 ಮನೆಗಳು ಮತ್ತು ಇತರೆ 1 ಮನೆಗೆ ರಸ್ತೆ ನಿರ್ಮಾಣ ಮಾಡಿಕೊಡುವ ಕುರಿತು ಹಲವು ಮನವಿಗಳನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ನೀಡಿಯಾಗಿದೆ. ಯಾವುದೇ ಸ್ಪಂದನೆ ಇಲ್ಲ. ಹಾಗಾಗಿ ಇನ್ನು 1 ವಾರದೊಳಗೆ ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಕರ್ನಾಟಕ ಇದರ ನೇತೃತ್ವದಲ್ಲಿ ರಸ್ತೆ ಮಾಡಿಕೊಡಲಾಗುವುದು ಎಂದು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಕರ್ನಾಟಕ ಇದರ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ಅವರು ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಲ್ನಾಡು ಕೊಂಕೆ ಅಜಕಲದಲ್ಲಿ 7 ಮನೆಗಳಾದ ಚಂದ್ರಶೇಖರ್, ರೇಖಾ, ಕೊರಗಪ್ಪ, ವೆಂಕಪ್ಪ, ಐತಪ್ಪ ನಾಯ್ಕ, ಕೃಷ್ಣ ನಾಯ್ಕ, ಸದಾನಂದ ಮತ್ತು ರಮ್ಯಶ್ರೀಯವರ ಮನೆಗೆ ಹೋಗಲು ಕಾಲುದಾರಿ ಮಾತ್ರ ಇರುವುದು.
ಸುಮಾರು 1.5 ಕಿಲೋಮೀಟರ್ ಅವರು ಮನೆಗೆ ಯಾವುದೇ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಹರಸಾಹಸ ಪಡೆಯಬೇಕಾಗಿದೆ. ರಸ್ತೆ ಸಂಪರ್ಕ ಇಲ್ಲದೆ ಅನಾರೋಗ್ಯ ಪೀಡಿತರನ್ನು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಈ ನಡುವೆ ದಾರಿ ಮಧ್ಯೆ ತೋಡು ಇದ್ದು ಮಳೆಗಾಲದಲ್ಲಿ ಶಾಲಾ ಮಕ್ಕಳನ್ನು ತೋಡು ದಾಟಿಸುವುದೇ ದೊಡ್ಡ ಚಿಂತೆಯಾಗಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಹಾಗಾಗಿ ಇತ್ತೀಚೆಗೆ ಇರ್ದೆಯಲ್ಲಿ ಕಾಲೋನಿಗೆ ರಸ್ತೆ ನಿರ್ಮಾಣ ಮಾಡಿಕೊಟ್ಟಂತೆ ಇಲ್ಲಿಯೂ ರಸ್ತೆ ಸಂಪರ್ಕ ಮಾಡಿಕೊಡಲಾಗುವುದು. ನನ್ನ ಮೇಲೆ ಕೇಸು ಆದರೂ ತೊಂದರೆ ಇಲ್ಲ. ಮುಂದಿನ ದಿನ ಚುನಾವಣೆಯ ಸಂದರ್ಭ ಆ ಭಾಗದ ಕಾಲೋನಿಯಿಂದ ಚುನಾವಣೆಗೆ ಬಹಿಷ್ಕಾರ ಹಾಕಲಾಗುವುದು ಎಂದು ಹೇಳಿದರು. ಖಂಡಿತವಾಗಿಯೂ ನಾವು ಮೊನ್ನೆ ಯಾವುದೇ ಒಂದು ಕಂದಾಯ ಅಧಿಕಾರಿಗಳು ನಮಗೆ ಯಾವುದೇ ನಮಗೆ ಸಹಕಾರ ಕೊಡಲಿಲ್ಲ. ಅದಕ್ಕೆ ಬೇಕಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಕಂಪ್ಯೂಟೇಷನ್ ಅವರು ಒಳ್ಳೆ ಉಸ್ತುವಾರಿ ತೆಗೆದು ಅವರು ತಹಸೀಲ್ದಾರಿಗೆ ಫೋನ್ ಮಾಡಿದ್ರು, AC ಅವರಿಗೆ ಫೋನ್ ಮಾಡಿದ್ರು. ಆದರೂ ಕಂದಾಯ ಇಲಾಖೆಯವರು ಯಾರೂ ನಮಗೆ ಬರಲಿಲ್ಲ. ಯಾಕಂದ್ರೆ UAR ಬಂದರು, ಮಾರನೇ ದಿವಸ ನಮಗೆಲ್ಲ ವಾಟರ್ ಕಾಪಿ ಕೊಡ್ತೇನೆ, ರಸ್ತೆ ಮಾಡಿ ಅಂತ ಹೇಳಿದ್ರು. 2 ಪಾರ್ಟಿಯವರಿಂದ 5 ಫೀಟ್ ಅವರಿಂದ ತೆಗೊಳ್ಳುವ ಅಂತ ಹೇಳಿದ್ರು. ಮಾರನೇ ದಿವಸ ಏನಾದರೂ ದುಡ್ಡಿನ ಅಂಶ ಹುಟ್ಟಿಗೆ VA ಅವರು ಏನು ಮಾಡಿದ್ರು ಅಂತಂದ್ರೆ, ನಾವು ತಹಸೀಲ್ದಾರ್ ಮತ್ತು ನಾವು ಜೊತೆಯಲ್ಲಿ ಬರ್ತೇವೆ, ವಾಟರ್ ಕಾಪಿ ಇಟ್ಕೊಂಡೇ ಬರ್ತೇವೆ ಅಂತ. ಎಷ್ಟು ಗಂಟೆ ಬರ್ತೇನೆ? ನಾನು 11 ಗಂಟೆ ಬರ್ತೇನೆ ಅಂತ ಹೇಳಿದ್ರು. 11 ಗಂಟೆಯಿಂದ 12 3:30 ಗಂಟೆ. 3:30 ಗಂಟೆ ಯಾವುದೇ ಅಧಿಕಾರಿಗಳು ಬರದ ಕಾರಣ ನಾವು ಅಲ್ಲಿಯ ಜನಗಳು, ಸ್ಥಳೀಯ ಜನಗಳು, ನಮ್ಮ ಮೆಂಬರ್ನವರೆಲ್ಲ ಸೇರಿ ನಾವು ಅಲ್ಲಿ JCB ಒಂದು ರಸ್ತೆ ಮಾಡಿದ್ವಿ. ಅದೇ ರೀತಿ ಇದನ್ನು ಸಹ ಮಾಡಲೇಬೇಕಾಗುತ್ತೆ. ನಾನು ಮೊನ್ನೆ DC ಅವರ ಹತ್ರ ಒಂದು 3/4 ಗಂಟೆ ಮಾತಾಡಿದ್ದೇನೆ. ಆ ಸಣ್ಣ ಮಗು ಒಂದು ಹೊಳೆಯಲ್ಲಿ ದಾಟುವಾಗ ಆ ಪರಿಸ್ಥಿತಿ ಒಂದು ಶೋಚನೀಯ ವಿಷಯ. ಯಾವುದನ್ನು ನೋಡಿ, ಅಂಗನವಾಡಿ ಮಗು, ಮತ್ತೊಂದು ವೃದ್ಧೆಯವರದ್ದು ನೋಡಿ, ಅದು ಬಲ್ನಾಡು ಅಜಕ್ಕಾಲ, ಹೌದು ನೋಡಿ, ಒಂದು ವೃದ್ಧೆಯವರು ಎಷ್ಟು ವರ್ಷ, 90 ವರ್ಷದ ಅವರು ಹಾಸ್ಪಿಟಲ್ ನೋಡಿ ಪರಿಸ್ಥಿತಿ ನೋಡಿ. ಇವರದೆಲ್ಲ ಇದು ತೋಡು, ಇದು ಒಳ್ಳೆ ಮಳೆ ಬರುವುದರಲ್ಲಿ ದಾಟಲಿಕ್ಕಾಗುತ್ತೆ. ಈ ಸಣ್ಣ ಅಂಗನವಾಡಿ ಮಕ್ಕಳನ್ನು ಅಲ್ಲೆಲ್ಲ ಕೂಲಿ ಕೆಲಸಕ್ಕೆ ಹೋಗುವರು. ಆ ಕೂಲಿ ಕೆಲಸಕ್ಕೆ ಹೋಗುವವರು ಏನ್ ಮಾಡ್ತಾರೆ ಗೊತ್ತುಂಟ? ಶಾಲೆಗೆ ದಾಟಬೇಕಾದ್ರೆ ಅವರ ಮಕ್ಕಳನ್ನು ಅವರು ಕೂಲಿ ಕೆಲಸಕ್ಕೆ ಹೋಗುದಿಲ್ಲ. ಅಂತ ಶೋಚನೀಯ ವಿಷಯ. ಇದು ಯಾವುದಂತೇಳಿ ನೋಡಬೇಕು. ಇಷ್ಟು ವರ್ಷದಿಂದ ನೋಡಿ, ನಾನೊಂದು ಹೇಳ್ತಾ ಇದ್ದೇನೆ, ಅವರಿಗೆ 97ರಲ್ಲಿ ಯಾವಾಗ ಅವರಿಗೆ ರೆಕಾರ್ಡ್ ಮಂಜೂರಾಗಿದೆ. ಇದಕ್ಕಿಂತ ಮೊದಲೇ ಇವರು ಇದ್ದವರು. ಈ ಅಜ್ಜಿ ಹೇಳ್ತಾರೆ, ನನ್ನೊಟ್ಟಿಗೆ ಹೇಳಿದ್ರು, ಅಜ್ಜಿಯ ಯಾರು ತಂದೆ ಅಂದ್ರೆ ಎಷ್ಟು ವರ್ಷ ಆಯ್ತಂತ ನೋಡಿ. 92 ವರ್ಷ ಈ ಅಜ್ಜಿಗೆ. ಅದಕ್ಕಿಂತ ಬಿಫೋರ್ ಒಂದು ತಂದೆಗೆ ಎಷ್ಟು ವರ್ಷ ಆಯ್ತು ಅದು ನೋಡಿ. ಅವರ ತಂದೆಗಾಲಿಂದ ಅಜ್ಜನಿಂದ ಅವರು ಅಲ್ಲಿ ಬೆಳೆದವರಂತೆ. ಆದ್ರೂ ಒಂದು ರಸ್ತೆ ಇಲ್ಲ ಅಂತ ಹೇಳಿ ಪಂಚಾಯತಿ ಅವರಿಗೆ ಹೇಳುವಾಗ, ನಾನು ಪಂಚಾಯತಿ ಮೊನ್ನೆ ಮಾತಾಡಿದ್ರೆ ಪಂಚಾಯತಿ ಅವರು ಹೇಳಿದಾಗ ಅದು ಕಾಲದಾರಿ ಉಂಟು ಅಂತ. ಒಂದು ವರ್ಗ ಇರುವುದಿಷ್ಟು ಒಂದು 50 ಮೀಟರ್ ಯಾರು ಕೊಟ್ಟದ್ದು? ದರ್ಗತ್ ಮಂಜೂರಾಗುದು ಯಾರಿಗೆ ಆಗುದು? ಇದು ಹೋಗುದು ಯಾರಿಗೆ ಹೋದ್ರೆ ನಾವು ತಡವಾಗಿ ನಾವು ಹೋದ್ರೆ ಏನು ಮಾಡ್ತಾರೆ, ಕೋರ್ಟಿಂದ ಸ್ಟೇಜ್ ಕೊಡ್ತಾರೆ. ಮೊನ್ನೆ ನನಗೆ ಒಂದು ಆಫರ್ ಬಂತು, ಒಂದು ಲಾಯರ್, ನಾನು ನ್ಯಾಯಾಧೀಶರಿಗೆ ದಯವಿಟ್ಟು ಹೇಳುದು, ಪತ್ರಕರ್ತರಿಗೆ ಹೇಳುದು, ಇಂಥ ವಿಷಯವನ್ನು ಯಾರು ನ್ಯಾಯಾಧೀಶರು ಯಾವುದನ್ನೇ ಯಾರೇ ವ್ಯಕ್ತಿ ಆಗಲಿ ಅಂತ ಒಂದು ಶೋಚನೀಯ ವಿಷಯ ಇದ್ರೆ ಅದನ್ನು ಕೂಲಂಕಷರು ಪರಿಶೀಲನೆ ಮಾಡಿ ಮತ್ತೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳ್ತೇನೆ. ನ್ಯಾಯಾಧೀಶರಿಗೆ ಅಷ್ಟು ಅರ್ಥ ಆಗುದಿಲ್ಲ. ಅವರ ಮನೆಗೊಂದು ಈ ತರ ಒಂದು ದಾರಿ ಇಲ್ಲದಿದ್ರೆ ಅವ್ರು ಏನ್ ಮಾಡ್ತಿದ್ರು? ತುಂಬನೆಲ್ಲ ನನ್ನ ಮೇಲೆ ಅಪವಾದ ಮಾಡಿದ್ರು. ಹೌದು, ಅವರಿಗೆ ರಸ್ತೆಯವರಿಗೆ ಅಭಿವೃದ್ಧಿ ನನ್ನ ಮೆಂಬರ್ನವರಿಗೆ ಬೇಕು, ಅವರ ವರಿಷ್ಠ ಪಂಗಡದವರಿಗೆ ಬೇಕು ಅಂತ ಇತ್ತು. ನಾನು ಏನು ವ್ಯಕ್ತಿ ಮಾಡಿದ್ದೇನೆ? ನಾನು ಏನು ಮಾಡಲಿಲ್ಲ. JCB ಕೇಸ್ ಆಯ್ತು, ನನ್ನ ಮೇಲೆ ಕೇಸ್ ಆಯ್ತು, ನನ್ನ 2 ಕೇಸ್ ಆಯ್ತು. ನಾವು ಸ್ಟೇಷನ್ಗೆ ಅಳಿತಾ ಇರಬೇಕಾ? ಅದೇ ರೀತಿ ಇದು ಸಹ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಅದಕ್ಕೆ ನಾವು ಹೇಳುದು, ನಾವು ದಯವಿಟ್ಟು ನಾವು ಪತ್ರಕರ್ತರಿಗೆ ನಾವು ಹೇಳ್ತೇವೆ, ಇದು ನಿಜವಾಗಿ ಯಾವ ಮಂತ್ರಿಗೆ ಯಾವ ಮುಖ್ಯಮಂತ್ರಿಗೆ ಹೋದ್ರು ಏನು ಪ್ರಯೋಜನ ಇಲ್ಲ. ಇಲ್ಲಿಯ ಕಂದಾಯ ಇಲಾಖೆ ನಾನು ಇದೊಂದು ಮಾಡ್ತಾನೆ, ಇದಕ್ಕೆ ಒಂದು ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಎಲ್ಲ ಹೋದ್ರೆ ಬರೋ ತಿಂಗಳು ನಾವು ಪುತ್ತೂರಲ್ಲಿ ದೊಡ್ಡ ಮಟ್ಟದ ನಾನು ಜಾಥಾ ಮಾಡ್ತೇನೆ. ಯಾಕೆಂದ್ರೆ ಎಲ್ಲ ಪರಿಷ್ಠ ಪಂಗಡ ಪರಿಷ್ಠ ಜಾತಿಯವರು ಸೇರಿ ಅಲ್ಲ, ಎಲ್ಲ ಸಮುದಾಯವರು ಸೇರಿ, ಎಲ್ಲ ಸಮಾಜದವರು ಬರೋ ತಿಂಗಳು ನಾವು ಖಂಡಿತವಾಗಿ ಚಾಲೂ ಮಾಡಿ ಇವರಿಗೆ ಮುತ್ತಿಗೆ, ವಿಧಾನಸೌಧಕ್ಕೆ ನಾನು ಖಂಡಿತವಾಗಿ ಮುತ್ತಿಗೆ ಹಾಕ್ತೇನೆ. ಯಾಕೆಂದ್ರೆ ಇಂಥ ಪರಿಸ್ಥಿತಿ ಎಲ್ಲ ಶೋಚನೀಯ ವಿಷಯ. ನಾವು ಪದೇ ಹೇಳುದು, ನಾವು ಪತ್ರಕರ್ತರು ಬರುದು, ಅವರ ಅಲನನ್ನು ಅವರು ಬರೀತಾರೆ, ಬರೆದು ಏನ್ ಮಾಡ್ತಾರೆ, ಪತ್ರಕರ್ತರ ಬರೆದನ್ನು ಅವರು ಏನು ಇದು ಮಾಡೋದಿಲ್ಲ ಅವರು. ಆದ್ರೆ ಎಂತ ಒಂದು ಶೋಚನೀಯ ವಿಷಯ ಆಗ್ತಿದ್ರು. ಬಡವರಾಗಿ ಹುಟ್ಟಬೇಕಾದ್ರೆ ನಾನು ಕೇಳ್ತಾ ಇರುವುದು. ಹಾಗಾದ್ರೆ ಒಂದು ಯಾವುದೇ ಒಂದು ಅಧಿಕಾರಿಗಳು ಒಂದು ಮುನ್ಸೂಚನೆ ವಹಿಸದಿದ್ದರೆ ನಿಜವಾಗಿ ಒಂದು AC ಅವರಿಗೆ ವಿದಿನ್ ಹಾಫ್ ಆನ್ ಅವರ್ ಅಲ್ಲಿ ಇದು ಅಧಿಕಾರ ಉಂಟು. ನಾನು ಮೊನ್ನೆ DC ಅವರದ್ದು ಹಾಫ್ ಆನ್ ಅವರ್ ಮಾತಾಡ್ತೇನೆ. ಈ ಒಂದು ಮಗನದು ಅವರು ನನ್ನ ತೋರಿಸುವಾಗ ಇಮಿಡಿಯೇಟ್ಲಿ ಹಾಫ್ ಆನ್ ಅವರ್ ಇಮೇಲ್ ಮಾಡಿದ್ರು ಎಲ್ಲಿಗೆ AC ಸಾಹೇಬರಿಗೆ. ಮಾರನೇ ನಾನು AC ಸಾಹೇಬರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು, ನನಗೆ ಇಮೇಲ್ ಬಂದಿಲ್ಲ.
ಮತ್ತೆ ನೋಡ್ತಾರೆ, ಅಷ್ಟರೊಳಗೆ ಓಪನ್ ಮಾಡಲಿಲ್ಲ. ನೋಡಿ, ಹಾಗಾದ್ರೆ ಒಂದು ತಂದೆ ಇಲ್ಲಕ್ಕೆ ಅಂತೇಳಿ, ಒಂದು ಬಡವರ ಕೂಗು ಯಾರಿಗೆ ಅಂತೇಳಿ ಗೊತ್ತಾಗುದಿಲ್ಲ ಅಂತೇಳಿ ದೊಡ್ಡ ದೊಡ್ಡ ವಿಷಯ ಆಗಿದೆ. ಈಗ 2025ಕ್ಕೆ ಸಹ ನಾವು ಏನಂತೇಳಿ ಮಾಡುದು? ನಾವು ಸತ್ಯ ಹೇಳ್ತೇವೆ, ಮಾಲಿಂಗೇಶ್ವರ ಮಟ್ಟಿಗೆ ಇದೇ ತರ ನಾಡು ಯಾವುದೇ ಅಧಿಕಾರಿಗೆ ಫೋನ್ ಮಾಡ್ಲಿಕ್ಕಿಲ್ಲ. ನಾವು ಖಂಡಿತವಾಗಿ ನಾವು 1 ವಾರದಲ್ಲಿ ರಸ್ತೆ ಮಾಡ್ತೇವೆ. ಯಾಕೆ ಗೊತ್ತುಂಟ? ರಸ್ತೆ 1 ವಾರ ಅಂತೇಳಿ ಮಾಡೋದಿದ್ರೆ ಇಲ್ಲಿಂದ ಕೋರ್ಟಿಗೆ ಹೋಗ್ತದೆ, ಇಂಜೆಕ್ಷನ್ ಹೋಗ್ತದೆ, ಅದು ಹೋಗ್ತದೆ, ಮತ್ತೆ ಪೊಲೀಸರು ಹೇಳ್ತಾರೆ ಸ್ಟೇ ವಾಟರ್ ಉಂಟಂತೇಳಿ. ಸ್ಟೇ ವಾಟರ್ ಮೊನ್ನೆ ಕೊಟ್ಟಿದ್ದಾರೆ. ಇದೇ ತರ ನಾವು ಇನ್ನು ಯಾವುದು ಪೇಪರ್ ವರ್ಕ್ ನಾವು ಮಾಡುವ ಇಲ್ಲ. ಅಂಬೇಡ್ಕರ್ ರಕ್ಷಣಾ ವೇದಿಕೆ ಬೇಕಾದ್ರೆ ಖಂಡಿತವಾಗಿ ನೋಡಿ, ನಾವು ಖಂಡಿತವಾಗಿ ನಾವು ಇದು ಮಾಡೋದಿಲ್ಲ. ಖಂಡಿತವಾಗಿ ನಾವು ಡೈರೆಕ್ಟ್ ಕೆಲಸ ಮಾಡ್ತೇವೆ. ಅಧಿಕಾರಿಗಳ ಕೊಟ್ಟು ಸಾಕಾಯಿತು. ಪಾಪ ಇವರು ಪಂಚಾಯತಿಗೆ ಹೋಗಿ, ಪಂಚಾಯತಿಗೆ ಎಷ್ಟೋ ಸಲ ಕೊಟ್ಟೆ, 45 ವರ್ಷ ಆಯ್ತಂತೆ ಪಂಚಾಯತಿಗೆ ಕೊಟ್ಟು. ಪಾಪ ಇವರಿಗೆ ಏನಂತ ಗೊತ್ತಿಲ್ಲ, ಇದರೊಂದು ಕಾಪಿ ತಗೊಳ್ಬೇಕಂತ ಗೊತ್ತಿಲ್ಲ ಅವರಿಗೆ. ಪಾಪ ಅವರಿಗೆ ಎಜುಕೇಟೆಡ್ ಇಲ್ಲ. ಹೋಗುದು ಪ್ರಾಯದವರು ಏನು ಮಾಡ್ತಾರೆ? ಆಗ ಅವರು ಹೇಳ್ತಾರೆ 45 ವರ್ಷ ನಾವು ಕೊಡ್ತಿದ್ದೇವೆ, ಕಾಲುದಾರಿ ಉಂಟು. ಆದ್ರೆ ಕಾಲುದಾರಿ ಉಂಟು ಅಂತೇಳಿ ಗೊತ್ತುಂಟು, ಏನು ಮನೆ ಉಂಟು ಅಂತ ಹೇಳಿ, ಅಥವಾ ಆ ಪರಿಷ್ಠ ಪಂಗಡ ಮನೆ ಉಂಟು ಅಂತ ಹೇಳಿ, ಒಂದು ಇತರ ಜಾತಿಗಳು ಉಂಟಂತೇಳಿ. ಯಾವುದೇ ಇರಲಿ, ನಮಗೆ ಪರಿಷ್ಠ ಜಾತಿ ಪರಿಷ್ಠ ಮಾಡೋದು ಬಡವರೆಂದರೆ ಎಲ್ಲರಿಗೂ ನಾವು ಖಂಡಿತವನ್ನು ನಮ್ಮ ಅಂಬೇಡ್ಕರ್ ರಕ್ಷಣೆ ವೇದಿಕೆ ನಾವು ಖಂಡಿತ ಸಹಕಾರ ಮಾಡ್ತೇವೆ. ಯಾರಿಗೆ ಮೂಲ ಸೌಕರ್ಯ ಇಲ್ಲವೋ ಖಂಡಿತ ನಾವು ಮೂಲ ಸೌಕರ್ಯ ಕೊಡ್ತೇವೆ. ಇವರು ಹೇಳ್ತಾರೆ, ಪಂಚಾಯತಿಯವರು ಹೇಳ್ತಾರೆ, ಎಲ್ಲಿ ಇವರಿಗೆ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರು ಇರುವುದಿಲ್ಲ, ಏನೆಲ್ಲ ಇವರಿಗೆ ತೊಂದರೆ ಆಗಿದೆ. ಎಲ್ಲಿ ಒಂದು ಗಾಡಿ ರಸ್ತೆ ಹೋಗುವುದಿಲ್ಲ, ಅಲ್ಲಿ ಹೊಳೆದಾಡಬೇಕು ಮಳೆಗಾಲದಲ್ಲಿ. ಎಂತ ಶೋಚನೀಯ ವಿಷಯ. ಎಷ್ಟು ಮಕ್ಕಳು ಶಾಲೆಯವರು ಬರ್ತಾರೆ, ಆದರೆ ಇಷ್ಟೊಂದು ನಮಗೆ ಒಂದು ಅಧಿಕಾರಿ ತಂದೆಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಾರಿ ಶೋಚನೀಯ ವಿಷಯ ಆಗ್ತದೆ. ಅದಕ್ಕೆ ಬೇಕಾಗಿ ನಾನು ಖಂಡಿತ ಆಗ್ತದೆ. ಅದಕ್ಕೆ ಬೇಕಾಗಿ ನಾನು ಖಂಡಿತ ಹೋಗಿದ್ದೆ. ಅದೇ ನಾವು ಇರ್ತೆಯಲ್ಲಿ ಯಾವುದು ನಾವು ಕೆಲಸ ಮಾಡಿದ್ರು ಅದೇ ರೀತಿಯಾಗಿ ನಾವು ಖಂಡಿತ 1 ವಾರ, ಅದಕ್ಕೆ 15 ದಿವಸ ಗಡುವು ಕೊಟ್ಟಿದ್ದೇನೆ. ಇದಕ್ಕೆ 1 ವಾರದಲ್ಲಿ ನಾನು ಕೆಲಸ ಖಂಡಿತ ಮಾಡಿ ಬಿಡ್ತೇನೆ. ಯಾವುದೇ ಅಧಿಕಾರಿಗಳು ಬರಲಿ, ಏನು ಇಷ್ಟು ವರ್ಷಕ್ಕೆ 118, 120 ಇವರು ಕತ್ತಿದ್ದಾರೆ ಅಂತ ಹೇಳುದು ನಾನು. ಅಧಿಕಾರಿಗಳು ಇವರು ಪಂಚಾಯತಿಯವರು 680 ರೂಪಾಯಿ ಕಟ್ತಾರೆ, ಮನೆ ತೆರಿಗೆ ಕಟ್ತಾರೆ. ಯಾಕೆ ಬೇಕಾದ್ರೆ ಕಟ್ತಾರೆ? ಒಂದು ಮನೆಯವರು 680 ರೂಪಾಯಿ ಕಟ್ಟಿದ್ದಾರೆ. ಅದನ್ನು ನಾನು ಸರ್ಚ್ ಮಾಡಿದ್ದೇನೆ, ಆ ಬಿಲ್ಲನ್ನು ನೋಡಿದ್ದೇನೆ. ಖುದ್ದು ನಾನು ವಿಡಿಯೋ ಹತ್ರ ಮಾತಾಡ್ತೀನಿ. ವಿಎ ಅವರು ಹೇಳ್ತಾರೆ, ನಮಗೆ ಮೇಲಧಿಕಾರಿಯಿಂದ ಹೇಳದೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದ್ರೆ ವಿಎ ಅವರು ಹೇಳಿದ್ದಾರೆ, ನೀವು ಕೆಲಸ ಮಾಡಿದ್ದಾರೆ, ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಅಷ್ಟು ಒತ್ತಡ ಅಂತಾರೆ. ಏನ್ ಮಾಡ್ತಾರೆ ಈ ರಾಜಕೀಯದವರು? ಏನ್ ಮಾಡ್ತಾರೆ? ಓಟಿಗೆ ಬೇಕಾಗಿದ್ದು ಮಾಡ್ತಾರೆ. ಅದೇ ಅಶೋಕ್ ರೈ ಹೇಳ್ತಾರೆ, ನಾವು ಬಡವರ ಬಂಡರ ಕೋಣದಲ್ಲಿ ಒಳ್ಳೆ ಇದು ಮಾಡ್ತೇವೆ ಅಂತ. ಪಾಪ ಇವ್ರನ್ನ ಬನ್ರಿ. ಸುದ್ದಿಗೋಷ್ಠಿಯಲ್ಲಿ ತತ್ವರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ತಿಂಗಳಾಡಿ, ರಮ್ಯಶ್ರೀ, ಚಂದ್ರಶೇಖರ್, ರೇಖಾ ಎ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. ಇಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕಿದ್ರೆ ಆಟೋ ತಳ್ಳಬೇಕು. ಇದು ಶಿಕ್ಷೆಯಲ್ಲ, ಈ ಮಕ್ಕಳಿಗೆ ಅನಿವಾರ್ಯ. ಬೈಂದೂರಿನ ಗೋಳಿಹೊಳೆ ಗ್ರಾಮದ 4 ಸಾಲು ಜನರ ನಿತ್ಯದ ಗೋಳು. ಮಳೆಯಿಂದಾಗಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ 4 ಸಾಲು ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ವಾಹನ ಸಂಚಾರವು ದುಸ್ತರ ಎಂಬಂತಾಗಿದೆ. ಶಾಲೆಗೆ ತೆರಳುವ ಮಕ್ಕಳ ಆಟೋ ಒಂದು ಕೆಸರಿನಲ್ಲಿ ಹೂತು ಹೋದರೆ ಮಕ್ಕಳೇ ತಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಮಕ್ಕಳು ಶಾಲೆಗೆ ತಲುಪುವವರೆಗೆ ಪೋಷಕರಿಗೂ ಆತಂಕ ಮನೆ ಮಾಡಿದೆ. ಶಾಸಕರಿಗೆ ದೂರು ನೀಡಿದರೂ ಇದುವರೆಗೆ ರಸ್ತೆಗೆ ಡಾಂಬರು ಭಾಗ್ಯ ಒದಗಿ ಬಂದಿಲ್ಲ. ಕೆಸರುಮಯ ಯೂನಿಫಾರಂ ಧರಿಸಿಯೇ ಶಾಲೆ ಸೇರಬೇಕು. ಇಲ್ಲಿನ 4 ಸಾಲು ಮಾವಿನಕಾಯಿ ರಸ್ತೆಗೆ ಬೇಕಿದೆ ಕಾಯಕಲ್ಪ. 40ಕ್ಕೂ ಅಧಿಕ ಮನೆಗಳಿದ್ದರೂ ಸೂಕ್ತ ರಸ್ತೆಯ ಕೊರತೆ ಇದ್ದು ಕೂಡಲೇ ಸೂಕ್ತ ರಸ್ತೆಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ. ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ವಿಭಾಗದ ವತಿಯಿಂದ ಸೈನ್ಶಿಯಾ 2025 ಎಂಬ 14ನೇ ರಾಷ್ಟ್ರೀಯ ಸಮ್ಮೇಳನವು ಸಂಸ್ಥೆಯ ಡೆಸೀನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬೆಂಗಳೂರಿನ ಪದ್ಮಶ್ರೀ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ರಾಜೇಶ್ ಶೆಣೈ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. So I am seeing the same faces again, Arun, Jay Prakash, Uma Shankar,
Everybody, we were together for those days even now. So you can tell how good an institution is based on this. I congratulate the management of Father for this. Coming to the support given by Father Mullers for our association, Karnataka Allied and Healthcare Professionals Association of Karnataka. Right from the beginning, whatever activities we are carrying out, Father Mullers has been very supportive for us. I have to place it on record that whichever activity, whenever we approach them, be it the Dean for Medical, Dr. Anthony, who also happens to be my anatomy teacher, or any other faculty from Father Mullers or Father Aji, lot of them, Father Corello, they have been very supportive and every step they encourage us. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಾಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. In 1880, we have started and it has grown to this stature with a lot of experience. Lot of knowledge is being shared and people have become rich in knowledge and many people have found this as an alma mater. They have learned different sciences and they have gone to the ends of the earth. All over the world we have our alumni. So therefore, welcome to this august institution, every one of you, and have a nice day. The motto of Father Mullers Charitable Institution is heal and comfort. It is not only healing, but comforting. We would like to see a person whole again, whole physically, mentally and spiritually. So heal physically, heal mentally and heal spiritually. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಚೀವನ್ ಸೀಕ್ವೆರಾ, ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಹಿಲ್ಡಾ ಡಿಸೋಜಾ, ಕಾರ್ಯಕ್ರಮದ ಆರ್ಗನೈಸಿಂಗ್ ಚೇರ್ಪರ್ಸನ್ ಡಾಕ್ಟರ್ ನಿಶಾ ಜೆ ಮಾರ್ಲಾ, ಆರ್ಗನೈಸಿಂಗ್ ಸೆಕ್ರೆಟರಿ ಶರೋನ್ ರಾಜು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ತೊಕ್ಕೊಟ್ಟು ಒಳಪೇಟೆ ಅಂಡರ್ ಪಾಸ್ ಕಾಮಗಾರಿಗೆ 2 ಕೋಟಿ ಮತ್ತು ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಿಂದ ಉಳ್ಳಾಲ ಬೈಲ್ ತನಕ ಅಗಲೀಕರಣಕ್ಕೆ 35 ಕೋಟಿ ಮತ್ತು ರೈಲ್ವೆ ಬ್ರಿಡ್ಜ್ ಅಗಲೀಕರಣಕ್ಕೆ 3 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ನಡೆಯಲಿದ್ದು, ಸಭಾಧ್ಯಕ್ಷ ಯುಟಿ ಖಾದರ್ ರೈಲ್ವೆ ಅಧಿಕಾರಿಗಳೊಂದಿಗೆ ಸ್ಥಳವನ್ನು ಪರಿಶೀಲಿಸಿದರು. ಇದೇ ವೇಳೆ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್ ಅವರು, ತೊಕ್ಕೊಟ್ಟು ಒಳಪೇಟೆ ಉಳ್ಳಾಲದ ಕೇಂದ್ರ ಪ್ರದೇಶ. ಈ ಪ್ರದೇಶದಲ್ಲಿ ಸಾರ್ವಜನಿಕ ಮೈದಾನ, ಮಾರ್ಕೆಟ್, ಶಾಲಾ ಕಾಲೇಜು, ದರ್ಗಾ, ದೇವಸ್ಥಾನ, ಚರ್ಚಿಗೆ ಹೋಗಲು ಸಂಪರ್ಕವಾದ ಪ್ರದೇಶವಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಉಳ್ಳಾಲ ನಗರಕ್ಕೆ ಸಂಪರ್ಕಿಸುವ ಕೊಂಡಿ ರಸ್ತೆಯಾಗಿದ್ದು, ರೈಲ್ವೆ ಹಳಿಯಾದ ನಂತರ ಜನರು ಆ ಕಡೆ ಈ ಕಡೆ ದಾಟುತ್ತಿದ್ರು. ಕೆಲವೊಂದು ಕಡೆ ಕೆಲವು ಅನಾಹುತಗಳು ಆಗಿದ್ದವು. ಇದರ ಬಗ್ಗೆ ರೈಲ್ವೆಯವರು ಬಹಳಷ್ಟು ವರ್ಷದಿಂದ ಈ ರಸ್ತೆಯನ್ನ ಬಂದ್ ಮಾಡಲು ಬೇಡಿಕೆಯನ್ನ ಇಟ್ಟಿದ್ರೂ ಕೂಡ ಸಂದರ್ಭಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಲ್ಲಿಸಿದ್ದವು. ಕಾಮಗಾರಿ ಮುಗಿಯುವವರೆಗೆ ಜನಸಾಮಾನ್ಯರು ಸಹಕಾರ ನೀಡಬೇಕು. ಓವರ್ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕೂಡ ಅಗಲೀಕರಣ ಆಗಲಿದೆ. ಉಳ್ಳಾಲ ಬೈಲ್ ತನಕ ರಸ್ತೆಯನ್ನ ಅಗಲೀಕರಣಗೊಳಿಸಿದ್ದೇವೆ. ತದನಂತರ ಜಂಕ್ಷನ್ ಬರುವಾಗ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆಗೊಳಿಸಲು 35 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಹಣಕಾಸು ಜಾರಿಗೆ ಬಾಕಿ ಇದೆ ಎಂದರು. ಜಪ್ಪು ಮಹಾಕಾಳಿ ಪಡ್ಪುವಿನ ಅಂಡರ್ ಪಾಸ್ ಕಾಮಗಾರಿ ಡಿಸೆಂಬರ್ ಒಳಗೆ ಮುಗಿಯಲಿದೆ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಬಹಳಷ್ಟು ವರ್ಷಗಳ ಹಿಂದಿನ ಬೇಡಿಕೆ ಏನಿದೆ ಅದು ಬಹುಶಃ ಇಲ್ಲಿ ಇವತ್ತು ನಮ್ಮ ಅಂಡರ್ ಪಾಸ್ ಆಗಿ ನಮಗೆ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಇದರಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಸಣ್ಣ ಪುಟ್ಟ ವೆಹಿಕಲ್, ನಮ್ಮ ಬೈಕ್ ಅಂತಹ ಸಣ್ಣ ವಾಹನಗಳು ಮಾತ್ರ ಇಲ್ಲಿ ಅವಕಾಶ ಇವತ್ತು ಇರುವಂಥ, ಯಾಕಂದರೆ ಪ್ರದೇಶ ಅಂಡರ್ ಪಾಸ್ ಅಂತ ನಾವು ಇದನ್ನು ಕರೆಯುವಂಥದ್ದು. ಅಲ್ಲಿಯ ತನಕ ಜನಸಾಮಾನ್ಯ ಸಹಕರಿಸಬೇಕು. ಆದರೂ ಕೂಡ ನಾವು ಮನವಿ ಮಾಡೋದಕ್ಕೆ ಅದು ನೇರವಾಗಿ ಓಪನ್ ಇಡದೆ ಸಣ್ಣ ಕೈನಗೆ ಜನ ಬರುವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಂಬ ಹೆದರಿಕೆ ಇರಬೇಕಂತ ಇಲ್ಲಿ ಸೈಡಲ್ಲಿ ಮಾತ್ರ ಗ್ಯಾಪ್ ಇರೋರು ಕೊಟ್ಟಿರ್ತಾರೆ. ಅಲ್ಲಿಯ ತನಕ ಜನಸಾಮಾನ್ಯ ಜಾಗೃತೆಯಿಂದ ಹೋಗುವಂಥ ಕೆಲಸ ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ, ಅದಕ್ಕೂ ನಾವು ಅಗಲೀಕರಣಗೊಳಿಸಲಿಕ್ಕೆ, ಯಾಕಂತ ಹೇಳಿದರೆ ನಾವೀಗ ನಮ್ಮ ಉಳ್ಳಾಲ ಬೈಲ್ ಒಂದು ತನಕ ನಾವು ಅಗಲೀಕರಣಗೊಳಿಸಿದ್ದೇವೆ ರಸ್ತೆಯನ್ನು.
ತದನಂತರ ಇವತ್ತು ಜಂಕ್ಷನ್ ಬರುವಾಗ ಅದು ಹಿಂದಿಂದ ಎರಡನೇ ಅಂದರೆ ಡಬಲ್ ರಸ್ತೆ ಆಗಿದೆ, ಚತುಷ್ಪಥ ರಸ್ತೆ ಇರುವಂಥ ಬರೀ ಡಬಲ್ ರಸ್ತೆ ಆಗಿ ಪರಿವರ್ತನೆ ಆಗ್ತದೆ. ಅದೊಂದು ಬಾಟಲ್ ನೆಕ್ ಥರ ಆಗುವಂಥದ್ದು. ಅಲ್ಲಿ ನಾವು ಈಗಾಗಲೇ ಅಲ್ಲಿಂದ ಸೈಡಲ್ಲಿ ನಾವು ಕಾಂಕ್ರೀಟ್ನ ಒಂದು ವಾಲ್ ಮಾಡಿ ರಸ್ತೆ ಅಗಲ ಮಾಡಿಕೊಂಡು ಬರಲಿಕ್ಕೆ ಮತ್ತು ಒಂದು PW ಬ್ರಿಡ್ಜ್ ಸೇರಿಸಿ 35 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಇದು ಫೈನಾನ್ಷಿಯಲ್ ಅಪ್ರೂವಲ್ಗೆ ಮಾತ್ರ ಬಾಕಿ ಇದೆ. ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಯ್ಯೋಬ್ ಮಂಚಿಲಾಪುರ ಮಾತನಾಡಿ, ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಸೇತುವೆಗೆ 38 ಕೋಟಿ ರೂಪಾಯಿ ಅನುದಾನ ಸಿಗಲಿದ್ದು ಮತ್ತು ತೊಕ್ಕೊಟ್ಟು ಒಳಪೇಟೆಯ ಈ ಹಳ್ಳಿಯಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಹಾದು ಹೋಗ್ತಾರೆ. ಈ ವಿಷಯವನ್ನ ಸಭಾಧ್ಯಕ್ಷ UT ಖಾದರ್ ಅವರಲ್ಲಿ ಜನರ ಪರವಾಗಿ ಮಾತನಾಡಿದಾಗ ಅವರು ಜಿಲ್ಲಾಧಿಕಾರಿಗೆ ಪತ್ರ ನೀಡಿ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ತೊಕ್ಕೊಟ್ಟಿನವರ 75 ವರ್ಷದ ಕನಸು. ಈ ಪ್ರದೇಶದ ಸದಸ್ಯನಾದ ಪರವಾಗಿ ಸಭಾಧ್ಯಕ್ಷ UT ಖಾದರ್ ಅವರಿಗೆ ರಿಕ್ಷಾ ಚಾಲಕ ಮಾಲಕ, ಅಂಗಡಿ ಮಾಲಕ, ಕಾರ್ಮಿಕರ ಪರವಾಗಿ, ಶಾಲಾ ಕಾಲೇಜಿನ ಪರವಾಗಿ ಧನ್ಯವಾದ ಎಂದು ಹೇಳಿದರು. ದಿನನಿತ್ಯ ಹಾಗೆ ಹೋಗುವಂತಹ ಜನರ ಸಂಖ್ಯೆ ಮತ್ತು ಸ್ಟೂಡೆಂಟ್ ಸಂಖ್ಯೆ ಹೇಳುತ್ತಿರೋದು. ದಿನನಿತ್ಯ ಏನಿಲ್ಲದಿದ್ರೂ ಒಂದು 2,000ದಿಂದ 2,500 ಜನರು ಇಲ್ಲಿಂದ ಹಾದು ಹೋಗುವಂತಹ ಒಂದು ಪರಿಸ್ಥಿತಿ ನಮಗೆ ಯಾವತ್ತೂ ಕಂಡುಕೊಂಡಿದೆ. ಆದ ಕಾರಣ ಈ ವಿಷಯವನ್ನು ಸನ್ಮಾನ್ಯ ಸ್ಪೀಕರ್ ಅವರಲ್ಲಿ ಇಲ್ಲಿಯ ಪ್ರದೇಶದ ಜನರ ಪರವಾಗಿ ಹೋಗಿ ಮಾತನಾಡಿಕೊಂಡಾಗ ಅವರು ಆಗ್ಲೇ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿ ಒಂದು ಪತ್ರವನ್ನು ಕೊಟ್ಟರು. ಅದೇ ರೀತಿ ನಗರಸಭೆಯಿಂದ ಕೂಡ ಒಂದು ಅಧಿಕೃತ ಪತ್ರವನ್ನು ನೀಡಿ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮಂಗಳೂರು ಸಹಾಯಕ ಡಿವಿಷನ್ ಇಂಜಿನಿಯರ್ ಅಶೋಕ್, ಮಂಗಳೂರು ಹಿರಿಯ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಮುಹಸಿನ್, ಕಣ್ಣೂರು ಹಿರಿಯ ಸೆಕ್ಷನ್ ಇಂಜಿನಿಯರ್ ಅಕ್ಷಯ್, ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ, ಉಪಾಧ್ಯಕ್ಷ ಸಪ್ನಾ ಹರೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್, ನಗರಸಭಾ ಸದಸ್ಯರಾದ ಅಯ್ಯೂಬ್ ಮಂಚಿಲಾ, ಕುಮಾರಿ ಗೀತಾ, ನಗರಸಭೆ ಆಯುಕ್ತರಾದ ನವೀನ್ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಶ್ರೀ ಚೇರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚೇರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘ ಇವುಗಳ ಜಂಟಿ ಸಂಯೋಜನೆಯಲ್ಲಿ ಜುಲೈ 20ರಂದು ಮಾಡೂರು ಶ್ರೀ ಪಾಂಡುರಂಗ ಭಗವತಿ ಕ್ಷೇತ್ರದ ಪಕ್ಕದ ಗದ್ದೆಯಲ್ಲಿ ತೀಯರೆ ಚೀರ್ಲಿ ಒರಿನಾಳ್ ಕೆಸರು ಗದ್ದೆಯಾಟ 2025 ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ಅರುಣ್ ಉಳ್ಳಾಲ್ ತಿಳಿಸಿದರು. ಈ ಬಗ್ಗೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅಂದು ಬೆಳಗ್ಗೆ ಬೆಂಗಳೂರಿನ ಡಾಕ್ಟರ್ ಶಿಲ್ಪಾ ಎಚ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಸಾಯಿ ಪರಿವಾರ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಪಿಲಾರ್ ಮೇಕಿನ ಮನೆಯ ಪ್ರವೀಣ್ ಶೆಟ್ಟಿ ಕೆಸರು ಗದ್ದೆಯಾಟಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಕ್ಷೇತ್ರಾಧ್ಯಕ್ಷ ಚಿದಾನಂದ ಗುರಿಕಾರ ನಂದ್ಯ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ, 18 ಭಗವತಿ ಕ್ಷೇತ್ರಗಳ ಆಚಾರ ಪಟ್ಟವರು ಮತ್ತು ಗುರಿಕಾರರು, ಹಲವು ಗಣ್ಯರು ಉಪಸ್ಥಿತರಿರುತ್ತಾರೆ ಎಂದರು. ಜುಲೈ 20ನೇ ತಾರೀಕಿಗೆ ಆದಿತ್ಯವಾರ ಮಾಡೂರು ಭಗವತಿ ಕ್ಷೇತ್ರಕ್ಕೆ ಹೋಗುವ ಪಕ್ಕದಲ್ಲಿ ಬರುವ, ಅಂದರೆ ಕೋಟೆಕಾರು ಪಕ್ಕದ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿರುವ ಗದ್ದೆಯಲ್ಲಿ ತೀಯರೆ ಚೇರಲಿ ಉರಿನಾಡು ಎನ್ನುವಂತಹ ಒಂದು ಕೆಸರು ಗದ್ದೆಯಾಟ ನಡೆಯಲಿಕ್ಕಿದೆ. ಈ ಗದ್ದೆಯಾಟ ಬರೀ ಉಳ್ಳಾಳ ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಇದರ ಸಂಯೋಜನೆ ಉಳ್ಳಾಳ ಚಿರುಂಬ ಭಗವತಿ ಕ್ಷೇತ್ರದ 4 ಗ್ರಾಮಗಳು, ಕ್ಷೇತ್ರಾಡಳಿತ ಸಮಿತಿ ಸೇರಿಕೊಂಡು. ಆದರೆ ಇದೊಂದು ವಿಶೇಷ ಕಾರ್ಯಕ್ರಮ, ಏಕೆಂದರೆ ತೀಯಾ ಸಮುದಾಯ ಒಳಗೊಳ್ಳುವ 18 ಭಗವತಿ ಕ್ಷೇತ್ರ, ಸರಿಸುಮಾರು ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡು ತ್ರಿವಳಿ ಜಿಲ್ಲೆಗೆ ಸಂಬಂಧಪಟ್ಟ 18 ಭಗವತಿ ಕ್ಷೇತ್ರದ ಎಲ್ಲ ತೀಯಾ ಬಾಂಧವರಿಗೆ ನಡೆಯುವಂತಹ ಮುಕ್ತ ಆಟೋಟ ಸ್ಪರ್ಧೆ ಇದು. ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ, ಸಾಂಪ್ರದಾಯಿಕವಾದ ಉದ್ಘಾಟನೆ ನಡೆಯಲಿಕ್ಕಿದೆ. ಕಳಿತೊಡಂಗಳ್ ಎನ್ನುವಂತಹ ಹೆಸರನ್ನು ಅದಕ್ಕೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಸುರೇಶ್ ಭಟ್ನಗರ, ಅಧ್ಯಕ್ಷ ಚಿದಾನಂದ ಗುರಿಕಾರ ಪೂರಕವಾಗಿ ಮಾತನಾಡಿದರು. ಇವತ್ತು ನಮ್ಮ ಉಳ್ಳಾಳ ಇತಿಹಾಸ ಪ್ರಸಿದ್ಧ ಚೀರ್ಮ ಭಗವತಿ ಕ್ಷೇತ್ರದಿಂದ ತೀಯರೆ ಚೇರ್ಲಿ ಒರಿನಾಳ್ ಕಾರ್ಯಕ್ರಮ, ನಿಜವಾಗಿಯೂ ಈ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮದೊಂದು ಅದಕ್ಕೊಂದು ಅರ್ಥಪೂರ್ಣವಿದೆ. ಯಾಕಂತೇಳಿದರೆ ಈ 18 ಕ್ಷೇತ್ರದ ನಮ್ಮ ಭಗವತಿ ಮಾತೆಯವರಿಗೆ ಒಬ್ರಿಗೊಬ್ರಿಗೆ ಸಂಬಂಧ ಇದೆ. ಆ ಸಂಬಂಧ ಆ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಿಂದ ಆ ಸಂಬಂಧ ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ನಮ್ಮ ತೀಯಾ ಸಮಾಜದ ಒಂದು ಸೌಹಾರ್ದತೆ ಕಾರ್ಯಕ್ರಮ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಮಾತಾ ಎನ್ನ ತುಳುನಾಡ ಮಾಧ್ಯಮ ಮಿತ್ರ ಪತ್ರಿಕೋಷ್ಠಿದಕ್ಕೆ ಪೂರ ಎನ್ನ ನಮಸ್ಕಾರ. ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರಡು
ಇನ್ವೇ ಐತಾರ ದಾನಿ ಮಾಡೂರು ಭಗವತ್ ಕ್ಷೇತ್ರದ ಕೈತಲ್ದ ಕಂಡೋಡು ತಿಯರೆ ಚೇರ್ನು ಅಲ್ನಾಲ್ ಪಂಡ ಕೆಸರದ ಗೊಬ್ಬು ಪನ್ಪುಡಂಜಿ ಕಾರ್ಯಕ್ರಮವನ್ನು ಎಂಕುಲು ಹಮ್ಮಿಕೊಂಡುದ ನೆಕ್ ಮಾತ ಎಲ್ಲ ಬತ್ತದು ಈ ಒಂಜಿ ಕಾರ್ಯಕ್ರಮವನ್ನು ಮಸ್ತ್ ಪೊರ್ಲು ಬಲ್ತು ಕೊರಡು ಪನ್ನದು ಮಾತಾ ತುಳುನಾಡ ಬಾಂಧವೆರಡ ವಿನಂತಿ ಪೂರ್ವಕ ಸ್ವಾಗತ ಮಲ್ತೊಂದುಲ್ಲ ಸೊಲ್ಮೇಲು. ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್ ಪೈಲ್, ಸಂಯೋಜಕರಾದ ನಿಶಾಂತ್ ಉಳ್ಳಾಲ್, ಕೌಶಿಕ್ ಸಾಲಿಯಾನ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ನಗರದ ಮೇರಿಹಿಲ್ ಕೊಂಚಾಡಿಯ ವನಿತಾ ಅಚ್ಯುತ್ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಆರಂಭಗೊಂಡಿದ್ದು ಜುಲೈ 21ರವರೆಗೆ ನಡೆಯಲಿದೆ. ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಟಾಸೆಲ್ಸ್, ದುಬೈ ಪರ್ಫ್ಯೂಮ್ಸ್, ಕೊರಿಯನ್ ಪರ್ಲ್ಸ್, ಅಫ್ಘಾನ್ ಡ್ರೈ ಫ್ರೂಟ್ಸ್ ಮತ್ತು ಇತರ ಹಲವಾರು ಐಟಂಗಳು ಒಂದೇ ಸ್ಥಳದಲ್ಲಿ ಸಿಗಲಿದ್ದು ಜುಲೈ 17ರಿಂದ 21ರವರೆಗೆ ಲಭ್ಯವಿದೆ. ಈ ಬಗ್ಗೆ ಬೆಂಗಳೂರಿನ ಸತೀಶ್ ಬ್ರು ಮಾತನಾಡಿ, ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ 5 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 10ರಿಂದ ರಾತ್ರಿ 8:30ರವರೆಗೆ ಥೈಲ್ಯಾಂಡ್, ಅಫ್ಘಾನಿಸ್ತಾನ, ಕೊರಿಯಾ, ಯುಗಾಂಡ, ಯುಎಇ ಹಾಗೂ ಇನ್ನಿತರ ದೇಶಗಳ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು, ಹೋಮ್ ಇಂಟೀರಿಯರ್, ಡೆಕೋರೇಟಿವ್ ಐಟಂಗಳು ಹಾಗೂ ಡ್ರೈ ಫ್ರೂಟ್ಸ್, ಚಾಕೊಲೇಟ್ ಹಾಗೂ ವಿವಿಧ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ಎಲ್ಲರೂ ಸಹಕರಿಸಿ ಎಂದರು. Hi, my name is K. Satish Kumar and I'm from a company called IADS and Events Bangalore, and here we are organizing an exhibition called Home Furniture Expo and Thailand International Shopping Fair, where this exhibition is there for 5 days at Vanita Achyut Pai Convention Center in Konchadi. The dates are 17 to 21st of July and the timings are morning 10 to evening 8:30. Here you will find all kind of furniture, home interior, artifacts and decorative products. Apart from that, we have Thailand International Shopping Festival, where you have genuine products from Thailand and Afghanistan and Korea and Uganda and UAE and more countries like this. So this exhibition is there for 5 days, starting Thursday to Monday, and the morning timings are 10 o'clock to evening 8:30, and this exhibition is happening at Vanita Achyut Pai Convention Center, Mary Hill, Konchadi, Mangaluru. Please do visit. Thank you.
ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ಗೆ ಇಂದೇ ಭೇಟಿ ನೀಡಿ ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಿ ಸಂಭ್ರಮಿಸಬಹುದು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಬಂಟ್ವಾಳ ತಾಲೂಕಿನ ವೀರಕಂಬ ಗ್ರಾಮದ ಕುಮೇರು ಎಂಬಲ್ಲಿನ ಕಾಲು ಸಂಕದ ಬದಿಗೆ ಕಟ್ಟಿದ್ದ ತಡೆಗೋಡೆಯು ವಿಪರೀತ ಮಳೆಗೆ ಜರಿದಿದ್ದು ಅಪಾಯದ ಸ್ಥಿತಿಯಲ್ಲಿದೆ. ಈ ದಾರಿಯಲ್ಲಿ ವೀರಕಂಬದಿಂದ ಕುಮೇರು, ಕೆಮ್ಮಟೆ, ಲಾಡ, ಸಿಂಗೇರಿ, ಕಿನ್ನಿಮೂಲೆ, ಗುಡ್ಡೆತೋಟದ ಪ್ರದೇಶದ ನಿವಾಸಿಗಳು ಈ ದಾರಿಯನ್ನೇ ಅವಲಂಬಿತರಾಗಿದ್ದಾರೆ. ದಿನನಿತ್ಯ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಈ ಕಾಲು ಸಂಕದ ಮೇಲಿನಿಂದಲೇ ನಡೆದುಕೊಂಡು ಬರುವುದರಿಂದ ಅಪಾಯ ಸಂಭವಿಸುವ ಮೊದಲೇ ಇದರ ತುರ್ತು ರಿಪೇರಿ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್, ಬಂಟ್ವಾಳ. ANSCBL ಅಂಡಮಾನ್ ಅಂಡ್ ನಿಕೋಬಾರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಸಾಲ ಪಡೆವಲ್ಲಿ ನೀಡುವಲ್ಲಿ ಅಪರಾಧಪರ ಮಾಡಿರುವುದರ ಸಂಬಂಧ ಮಾಜಿ ಕಾಂಗ್ರೆಸ್ ಸಂಸದ ಕುಲ್ದೀಪ್ ರಾಯ್ ಶರ್ಮಾರನ್ನು ಸೆರೆ ಹಿಡಿಯಲಾಗಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಉಪಾಧ್ಯಕ್ಷರು, ಅಧ್ಯಕ್ಷರಾಗಿಯೂ ಹಿಂದೆ ಸೇವೆ ಸಲ್ಲಿಸಿದ್ರು. ಹಣ ಅವ್ಯವಹಾರದ ಬಗೆಗೆ ದೂರಿತ್ತು. ಅದರಂತೆ ಸಿಐಡಿ ಅವರನ್ನ ಬಂಧಿಸಿದ. ಪೋರ್ಟ್ ಬ್ಲೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶರ್ಮಾರನ್ನ ಅಲ್ಲಿಯೇ ಬಂಧಿಸಲಾಗಿದೆ. ಮೇ 15ರಂದು ಶರ್ಮಾರ ವಿರುದ್ಧ ಎಫ್ಐಆರ್ ಸಲ್ಲಿಕೆಯಾಗಿತ್ತು. ತನಿಖೆಯ ವೇಳೆ ಒಬ್ಬ ಡ್ರೈವರ್, ಒಬ್ಬ ಚಾದಂಗಡಿಯವ ಹಾಗೂ ಮೆಕ್ಯಾನಿಕ್ ಇವರ ಖಾತೆಗಳು ಅಡ್ಡ ವ್ಯವಹಾರದಲ್ಲಿ ತೊಡಗಿರುವುದು ಕಂಡುಬಂದಿದೆ. ಬ್ಯಾಂಕಿನ ಅಧ್ಯಕ್ಷ, ನಿರ್ದೇಶಕರು, ಆಡಳಿತ ಮಂಡಳಿ, ಕೆಲವು ಸಿಬ್ಬಂದಿ ಹಾಗೂ ಲಾಭ ಪಡೆದವರ ಮೇಲೆಯೂ ಪ್ರಭಾವ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಜೂನ್ 25ರಿಂದ ಈ ಪ್ರಕರಣದಲ್ಲಿ ಸಿಬಿಐ 8 ಮಂದಿಯನ್ನ ಬಂಧಿಸಿದೆ. ನಿರ್ದೇಶಕ ಕೆ ಮುರುಗನ್, ಸಿಬ್ಬಂದಿಗಳಾದ ಕಲೇವಾಣನ್, ಬಬ್ಲು ಹಲ್ದರ್, ಲಾಭ ಪಡೆದ ಸಂಸ್ಥೆಗಳ ನಿರ್ದೇಶಕರ ಮಾಲಕರಾದ ತರುಣ್ ಮಂಡಲ್, ಅಜಯ್ ಮಿಂಚ್, ಕೆ ಸುಬ್ರಹ್ಮಣ್ಯಂ, ಎಂ ಸಾಚಿದ್ ಬಂಧಿತರು. ನಗರದ ಸೇಂಟ್ ಅಲೋಷಿಯಸ್ ಗೊಂಜಾಗ ಶಾಲೆಯಲ್ಲಿ ಕಲರ್ಸ್ ಡೇ ಕಾರ್ಯಕ್ರಮವು ಶಾಲೆಯ ಸಭಾಂಗಣದಲ್ಲಿ ನಡೆಯಿತು. ಸಂತ ಅಲೋಷಿಯಸ್ ಗೊಂಜಾಗ ಶಾಲೆಯಲ್ಲಿ ವಿನೂತನ ರೀತಿಯಲ್ಲಿ ಕಲರ್ಸ್ ಡೇಯನ್ನ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಫಾದರ್ ರೋಷನ್ ಡಿ ಅಲ್ಮೆಡಾ ಅವರು ಮಾತನಾಡಿ, ನಮ್ಮ ಜೀವನದಲ್ಲಿ ಬರುವ ಹಲವಾರು ಬಣ್ಣಗಳಿಗೆ ನಾವೇ ಕಲಾವಿದರಾಗಿರುತ್ತೇವೆ. ಹಾಗಾಗಿ ತಮ್ಮ ಜೀವನವನ್ನ ಉತ್ತಮವಾಗಿ ಬಣ್ಣಗಳಾಗಿ ರೂಪಿಸಿಕೊಳ್ಳಿ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. And because of the rain, your happiness also was extended one more day from yesterday to today. Yes. All of you know, you are all good students, you know everything. Our nature is also full of colors. Yes. The trees, the flowers that you see here in the front, they are all from the nature. And we have different fruits. Different fruits from different colors. You have different colors. Yes. And when you ask your parents to prepare food, you also need colorful food. Not only rice, you ask chitranna because it has got different colors. And also, yes, other types of foods you want. So therefore, a life is full of colors, and we need to live our lives colorfully. ಈ ಸಂದರ್ಭ ವಿದ್ಯಾರ್ಥಿಗಳ ಪೋಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. I have one chocolate with me. Okay, so
whose birthday is in this month. ವೇದಿಕೆಯಲ್ಲಿ ಪುಟಾಣಿಗಳು ಬಣ್ಣ ಬಣ್ಣದ ಉಡುಗೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಿ ಎಲ್ಲರನ್ನ ಮನರಂಜಿಸಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಉಪ ಪ್ರಾಂಶುಪಾಲರಾದ ಅಪರ್ಣಾ ಸುರೇಶ್, ಶಿಕ್ಷಕರು, ಪೋಷಕರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.